ಕುಡ್ಲ ಪೊಲೀಸ್ ಘಟಕದ ವಾರ್ಷಿಕ ಕ್ರೀಡಾಕೂಟ 2021 ಕುಡ್ಲದ ಜಿಲ್ಲಾ ಪೊಲೀಸ್ ಕವಾಯತು ಮೈದಾನಡ್ ಇನಿಕಾಂಡೆ 1 ಗಂಟೆಗೆ ಸರಿಯಾದ ನಡೆತಂಡು. ದಕ್ಷಿಣ ಕನ್ನಡ ಜಿಲ್ಲಾ ಪ್ರಧಾನ ಬೊಕ್ಕ ಸತ್ರ ನ್ಯಾಯಾಧೀಶರು ಆಯ್ನ ಮುರಳೀಧರ್ ಪೈಬಿ ಲೇಸನ್ ಉದಿಪನ ಮಲ್ತೇರು. ಈ ಪೊರ್ತುಡು ಆರು ಸಭೆಯನ್ನು ಉದ್ದೇಶಿಸದು ಪುಗರ್ತದ ಪಾತೆರಿಯರು. ಕರ್ನಾಟಕ ಬ್ಯಾಂಕ್ ದ ವ್ಯವಸ್ಥಾಪಕ ನಿರ್ದೇಶಕರು ಬೊಕ್ಕ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಆಯ್ನ ಮಹಾಬಲೇಶ್ವರ ಎಂಎಸ್ ಲೇಸಡ್ ಬಿನ್ನೆರಾದ ಪಾಲ್ಪಡೆದು ಕ್ರೀಡಾಕೂಟಡು ಪಾಲ್ಪಡೆಯೊಂದಿಪ್ಪುನಕ್ಲಿಗೆ ಎಡ್ಡೆಪ್ಪು ಬೈಕೇರು. ಇಂಚಿಪ್ಪಗ್ ಏಷ್ಯನ್ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಆಜಿ ಬಂಗಾರದ ಪದಕನ್ ಗೆದ್ದಿನ ದೀಪಾ ವಾಸುದೇವ್ ಬಟ್ ಲೇಸಡ್ ಮಲ್ಲ ಬಿನ್ನೆರಾದ ಪಾಲ್ಪಡೆದಿತ್ತೇರು. ಕರ್ನಾಟಕ ಬ್ಯಾಂಕ್ ಮುತಾಲಿಕೆಡ್ 18 ಲಕ್ಷ ಬಜೆಟ್ ರಿನಿವೇಶನ್ ಆಯ್ನ ಪೊಲೀಸ್ ಕ್ಯಾಂಟೀನ್ ಮಹಾಬಲೇಶ್ವರ ಎಂಎಸ್ ಉದಿಪನ ಮಲ್ತೇರು. ಈ ಪೊರ್ತುಡು ಕುಡ್ಲದ ಕಮಿಷನರ್ ಎನ್ ಶಶಿಕುಮಾರ್, ಆರ್ಥರ್ ಡಿಸೋಜಾ, ಡಿಸಿಪಿ ಆಯ್ನ ದಿನೇಶ್ ಕುಮಾರ್, ಬಿಪಿ ಚೆನ್ನವೀರಪ್ಪ ಹಡವದ್ ಲೇಸಡಿ ಇತ್ತೇರು. ಮಂಗಳೂರು ನಗರ ಪೊಲೀಸ್ ಕಮಿಷನರೇಟ್ ಘಟಕದ ವಾರ್ಷಿಕ ಪೊಲೀಸ್ ಕ್ರೀಡಾಕೂಟ ಉದ್ಘಾಟನೆಗೆ ನನ್ನನ್ನು ಆಹ್ವಾನಿಸಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಹಾಗೆ ಈ ಪೊಲೀಸ್ ಇಲಾಖೆ ಅಂದರೆ ದೈಹಿಕ ಸಾಮರ್ಥ್ಯ ಹಾಗೂ ಮಾನಸಿಕ ಸಾಮರ್ಥ್ಯವನ್ನು ಪ್ರತಿ ಕ್ಷಣ ನಿರೀಕ್ಷಿಸುವಂತಹ ಒಂದು ಇಲಾಖೆ. ಆ ವಿಚಾರದಲ್ಲಿ ಆ ಸಾಮರ್ಥ್ಯವನ್ನು ನಿರೂಪಿಸಲಿಕ್ಕೆ ಕ್ರೀಡೆ ಹೇಗೆ ಸಹಕಾರಿಯೋ, ಈ ಕ್ರೀಡೆ ಮೂಲಕ ಅದರಲ್ಲಿ ಭಾಗವಹಿಸುವ ವ್ಯಕ್ತಿಗಳಿಗೆ ಸಾಮರಸ್ಯವನ್ನು ಕೂಡ ಉಂಟು ಮಾಡುವಂತಹ ಒಂದು ವ್ಯವಸ್ಥೆ ಆಗಿದೆ. ಆದ್ದರಿಂದಾಗಿ ಈ ಕ್ರೀಡಾಕೂಟದಲ್ಲಿ ಹೊಸ ಪ್ರತಿಭೆಗಳಿಗೆ ಒಂದು ಅವಕಾಶದ ಜೊತೆಗೆ ನಿಮ್ಮ ಇಲಾಖೆಯಲ್ಲಿ ಸಾಮರಸ್ಯವನ್ನು ಮೂಡಿ ನಿಮ್ಮ ದೈನಂದಿನ ಕೆಲಸದಲ್ಲಿ ನೀವು ಹೆಚ್ಚು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡಿ ಉತ್ತಮ ಹೆಸರನ್ನು ಗಳಿಸಲಿಕ್ಕೆ ಅವಕಾಶ ಆಗಲಿ ಅಂತ ಎಲ್ಲರಿಗೂ ಹಾರೈಸ್ತಾ ನಿಮ್ಮ ಈ ಕ್ರೀಡಾಕೂಟ ಯಶಸ್ವಿಯಾಗಲಿ ಅಂತ ಹಾರೈಸಿ ನನ್ನೆರಡು ಮಾತು ಮುಗಿಸ್ತೀನಿ. ಜೈ ಹಿಂದ್. ವೃತ್ತಿ ಹಾಗೂ ಪ್ರವೃತ್ತಿ ಇದು ನಮ್ಮ ಜೀವನದ ಅವಿಭಾಜ್ಯ ಅಂಗ. ವೃತ್ತಿಯಲ್ಲಿ ನಾವು ದಕ್ಷತೆಯಿಂದ ಇರಬೇಕು. ಹಾಗೆ ಆ ದಕ್ಷತೆಯನ್ನು ಕಾಪಾಡಿಕೊಂಡು ಇನ್ನೂ ಯಶಸ್ಸಿನ ಮೆಟ್ಟಲನ್ನು ಏರಬೇಕಾದ್ರೆ ಕೆಲವು ಪ್ರವೃತ್ತಿಗಳು ಸಹ ಇರಬೇಕು. ಇದಕ್ಕೆ ಜ್ವಲಂತ ಉದಾಹರಣೆ ಅಂದರೆ ನಮ್ಮ ಕಮಿಷನರ್ ಸಾಹೇಬರು. ಅವರ ವೃತ್ತಿಯಲ್ಲಿ ಎಷ್ಟು ದಕ್ಷರೋ ಹಾಗೆ ಅವರ ಪ್ರವೃತ್ತಿ ಒಳ್ಳೆಯ ಸಂಗೀತಗಾರನೂ ಹೌದು. ಅವರ ಸಂಗೀತವನ್ನು ಕೇಳ್ತಕ್ಕಂತಹ, ಅವರ ಹಾಡುಗಾರಿಕೆಯನ್ನು ಕೇಳ್ತಕ್ಕಂಥ ಒಂದು ಅವಕಾಶ ಇತ್ತೀಚೆಗೆ ನನಗೂ ಸಹ ಒದಗಿ ಬಂದಿತ್ತು. ಅಂತಹ ಒಂದು ವ್ಯಕ್ತಿ ಅದರ ವೃತ್ತಿಯಲ್ಲಿ ಹಾಗೂ ಒಂದು ಪ್ರವೃತ್ತಿ, ಒಂದು ಹಾಬಿಯನ್ನು ನಾವು ಎಲ್ಲರೂ ಸಹ ಅಳವಡಿಸಿಕೊಂಡ್ರೆ ನಮ್ಮ ಜೀವನದಲ್ಲಿ ಹೊಸ ಹೊಸ ಮಜಲನ್ನು ನಾವು ಏರಲಿಕ್ಕೆ ಅವಕಾಶ ಆಗ್ತದೆ. ಅಂತಹ ಒಬ್ಬ ಆದರ್ಶ ವ್ಯಕ್ತಿ, ನಮ್ಮೆಲ್ಲರಿಗೂ ಸಹ ಜ್ವಲಂತ ಉದಾಹರಣೆ ಆಗಿರ್ತಕ್ಕಂಥ ವ್ಯಕ್ತಿ ನಮ್ಮ ಈ ಮಂಗಳೂರು ನಗರದ ಕಮಿಷನರ್ ಆಗಿದ್ದಾರೆ ಅಂದರೆ ಅದು ನಮಗೆಲ್ಲರಿಗೂ ಸಹ ಹೆಮ್ಮೆಯ ಒಂದು ವಿಷಯ. ಈ ವೃತ್ತಿ ಪ್ರವೃತ್ತಿಯನ್ನು ಯಾಕೆ ಹೇಳಿದೆ ಅಂದರೆ, ಈಗ ತಾನೇ ನೀವೆಲ್ಲರೂ ಸಹ ಒಂದು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದೀರಿ. ನಾವು ಕ್ರೀಡೆಯನ್ನು ಕ್ರೀಡಾ ಮನೋಭಾವದಿಂದ ಆಡ್ತೇವೆ ಹಾಗೂ ಅದರ ಮೂಲಕ ವಿಶ್ವ ಭ್ರಾತೃತ್ವ ಅಂದರೆ ಸಹೋದರತ್ವವನ್ನು ಮೆರೆಸ್ತೇವೆ ಅಂಥೇಳಿ. ಇದಕ್ಕೆ ಇತ್ತೀಚೆಗೆ ವಿಶ್ವಮಟ್ಟದಲ್ಲಿ ಒಂದು ದೊಡ್ಡ ಉದಾಹರಣೆ ನಮಗೆಲ್ಲರಿಗೂ ಸಹ ಕಂಡುಬಂತು. ಒಂದು ಕ್ರೀಡಾ ಮನೋಭಾವ. ಇವತ್ತೇನು ಕ್ರೀಡೆಯನ್ನು ನಾವು ಇಲ್ಲಿ 3 ದಿವಸದಿಂದ ನಿನ್ನೆ ಇವತ್ತು ನಾಳೆ ಸಂಘಟಿಸಿದ್ದೇವೋ, ಮುಖ್ಯವಾಗಿ ಅದರಲ್ಲಿ ನಾವು ಗೆಲ್ಲಬೇಕು. ಆದರೆ ನಾವು ಗೆಲ್ಲುವುದರ ಮೂಲಕ ಕ್ರೀಡೆಯನ್ನು ಗೆಲ್ಲಿಸಬೇಕು. ಮೊದಲನೇದಾಗಿ ನನ್ನ ಹತ್ರ ಎಲ್ಲರೂ ಕೇಳೋದು ಒಂದೇ ಪ್ರಶ್ನೆ, ಈ ವಯಸ್ಸಿನಲ್ಲಿ ಈ ಸಾಧನೆ ಹೇಗೆ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿ. ಸಾಧನೆ ಮಾಡಲಿಕ್ಕೆ ಯಾವ ವಯಸ್ಸು ಕೂಡ ಅಡ್ಡಿ ಆಗೋದಿಲ್ಲ. ನೀವು ಮನಸ್ಸಿನಲ್ಲಿ ನಾನು ಏನಾದರೂ ಮಾಡಲೇಬೇಕು ಅಂತ ಎನಿಸಿದರೆ ಖಂಡಿತ ಮಾಡಲಿಕ್ಕೆ ಸಾಧ್ಯ. ನಾನು ಶಾಲಾ ಕಾಲೇಜು ದಿನಗಳಲ್ಲಿಯೇ ಕ್ರೀಡಾ ಇದರಲ್ಲಿ ಆಸಕ್ತಿ ಹೊಂದಿದ್ದೆ. ಮತ್ತೆ ನನಗೆ ಅದನ್ನು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಸಾಧ್ಯವಾಗಲಿಲ್ಲ. ಆದರೆ ನನಗೆ 2018ರಲ್ಲಿ ನನಗೆ ಅವಕಾಶ ಒದಗಿ ಬಂತು. ನಾನೊಂದು ಪ್ರದೀಪ್ ಅವರ ಅಲ್ಲಿ ಕೋಚ್ ಬಂದಿದ್ದಾರೆ, ಅವರ ಜಿಮ್ಗೆ ಸೇರುವಾಗ ಈ ಅವಕಾಶ ನನಗೆ ಒದಗಿ ಬಂತು. ಅಲ್ಲಿಂದ ನಾನು ಇಲ್ಲಿವರೆಗೆ ಸತತವಾಗಿ ನಾನು ಅದರಲ್ಲಿ ಅಭ್ಯಾಸದಿಂದ ತೊಡಗಿಸ್ಕೊಂಡಿದ್ದರಿಂದ ನಾನು ಈ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಎರಡನೇದು ಅಂತ ಹೇಳಿದರೆ, ಈ ವಯಸ್ಸಿನಲ್ಲಿ ಇನ್ನೊಂದು ಕೇಳೋದು ಎಲ್ಲರ ಮನಸ್ಸಲ್ಲಿ ಇರೋದು, ಈ ವಯಸ್ಸಿನಲ್ಲಿ ಸಾಧನೆ ಮಾಡಿ ಏನಾಗಬೇಕಾಗಿದೆ. ಸಾಧನೆ ಮಾಡಿ ಏನು ಆಗಬೇಕು ಅಂತಲ್ಲ ಇದರಲ್ಲಿ ಪ್ರಶ್ನೆ ಇರೋದು, ಆದರೆ ನಾವು ಏನಾದರೂ ಒಂದು ಸಮಾಜಕ್ಕೆ ಕೊಟ್ಟಿದ್ದೇವೆ ಅನ್ನೋ ಒಂದು ತೃಪ್ತಿ ನಮ್ಮಲ್ಲಿ ಇರ್ತದೆ.